ಸಾಗಿ ಬರ್ತಾ ಇದೆ. ನೈನ್ತ್ ಮ್ಯಾಚ್ ಅಲಂಕಾರು ದುರ್ಗಾಂಬ ಅಲಂಕಾರು ಹಾಗೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಎ ಆಗಿದೆ. ಕಡಬದಲ್ಲಿ ಅಟ್ಟಿಮಡಕ್ಕೆ ಪ್ರಾರಂಭ ಮಾಡಿದಾಗ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಡಲು ನೀವು ಒಬ್ರು ರೈಟ್ ದುಡ್ಡು ಚಪ್ಪಾಲೆ ಕೊಡಬೇಕು. ಹರೀಶ್ ಕೋಡಿ ಬಾಯಿಲು ವಸಂತಣ್ಣ ಅಲ್ಲಿ ಬರ್ತಿರಜ್ಜನಿ ಹಿರಿಯ ಆಟಗಾರ ಶ್ರೀರಾಮ ಯುವಕ ಮಂಡಲ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಎ ಹಾಗೂ ದುರ್ಗಾಂಬ ಫ್ರೆಂಡ್ಸ್ ಅಲಂಕಾರು 8 ವರ್ಷದ ಹಿಂದೆ ಸತತ 3 ವರ್ಷದಲ್ಲಿ ತಾನು ಆಡಿಸಿ ಬೇರೆ ಬೇರೆ ನೆಲದಲ್ಲಿ ತನ್ನ ನೇತೃತ್ವದಲ್ಲಿ ಆಟವನ್ನು ಆಡಿಸುವಂತ ಕೀರ್ತಿ ಇದ್ರೆ ಶ್ರೀರಾಮ ಯುವಕ ಮಂಡಲ ಕಡಬ. ಪ್ರಪ್ರಥಮ ಬಾರಿಗೆ ಶಿಸ್ತಿನ ಪ್ರಶಸ್ತಿಯನ್ನು ಪಡ್ಕೊಂಡು ಸತತವಾಗಿ 89 ಬಹುಮಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ನಿಮ್ಮ ಊರಿನ ತಂಡ. ಆದರೂ ಆಟಗಾರರು ನಮ್ಮೊಟ್ಟಿಗಿದ್ದಾರೆ, ಇವತ್ತು ಆಡ್ತಾ ಇಲ್ಲ. ಏನಾಗ್ತಾ ಇದೆ? ಶ್ರೀ ದುರ್ಗಾಂಬ ಅಲಂಕಾರು ಅಲ್ವಾ ಶ್ರೀ ದುರ್ಗಾಂಬ ಅಲಂಕಾರು ಹಾಗೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಎ 11th ಮ್ಯಾಚ್ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಹಾಗೂ ಕಾರಿಂಜ ಫ್ರೆಂಡ್ಸ್ ಬಿ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಅಪ್ಪಟ ಸಂಘಟನೆಯನ್ನು ಹೊಂದಿರತಕ್ಕಂತಹ ತಂಡ ಸಂತೋಷ್ ಸಾಗಿ ಬರ್ತಾ ಇದೆ. ಫ್ರಂಟ್ ಮ್ಯಾನ್ ರಿತೇಶ್ ಸಾಗಿ ಬರ್ತಾ ಇದೆ. ಈ ಮುಖೇನವಾಗಿ ಯಥಾಸ್ಥಿತಿಯಲ್ಲಿದೆ ಹಗ್ಗ. ಅತ್ತವೂ ಅಲ್ಲ ಇತ್ತವೂ ಅಲ್ಲ, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳಿದ್ದಾರೆ. ಅದು ಸಾಗಿ ಬರ್ತಾ ಇದೆ. ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರು. ಹರೀಶ್ ಕೋಚ್ ಫ್ರೆಂಡ್ಸ್ ಮೊದಲಾಟದಲ್ಲಿ ಕೂಡ ಆಡುವಂತ ಆಟಗಾರ ಇವತ್ತು ತರಬೇತುದಾರನಾಗಿ ಇವತ್ತು ಅಲಂಕಾರಗಳಲ್ಲಿ ಸಂತೋಷ ಸಾಗಿ ಬರ್ತಾ ಇದೆ. ಖಂಡಿತವಾಗಿಯೂ ಮುನ್ನಡೆಯಲ್ಲಿ ಅಲಂಕಾರು. 1 ಫೀಟ್ ಅಗ್ಗ ಅಲಂಕಾರು ಪರವಾಗಿದೆ. ಸಾಗಿ ಬರ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಕಾರಿಂಜ ಫ್ರೆಂಡ್ಸ್ ಎ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಸಾಗಿ ಬರ್ತಾ ಇದೆ. 1 ಫೀಟ್ ಹಗ್ಗವನ್ನು ದುರ್ಗಾಂಬ ಅಲಂಕಾರ್ 1 ಫೀಟ್ ಹಗ್ಗವನ್ನು ಖಂಡಿತವಾಗಿ ಎಳೆಯುವಲ್ಲಿ 30 seconds time countdown. ಸೆಕೆಂಡುಗಳ ಅಂತರದಲ್ಲಿ ಸೆಕೆಂಡುಗಳ ಓಟದೊಂದಿಗೆ ಅಂಕಣದೊಳಗಡೆ ಭಾರಿ ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರ್. ಸ್ಪೋರ್ಟ್ಸ್ ಕ್ಲಬ್ ಪೆರಾಬೆಯ ಆಟಗಾರರನ್ನು ಒಳಗೊಂಡಿರ್ತಕ್ಕಂತಹ ದುರ್ಗಾಂಬ ಅಲಂಕಾರ್. 9, 8, 7, 6, 5, 4, 3, 2. ತೀರ್ಥಿ ಸೇರಿಂಗ್ ಮಾತ ಮನಸ್ಸು ನಿರಂದಿತನಾಗಿ ಗೊತ್ತು. ಒಂದು ಸುತ್ತಿನ ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರು. ಇದರಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಪೆರಾಬೆ ವರುಷವು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಕೂಟವನ್ನ ಹಮ್ಮಿಕೊಳ್ಳುವಂತ ಒಂದು ತಂಡ ಇದ್ರೆ ಅದು ಸ್ಪೋರ್ಟ್ಸ್ ಕ್ಲಬ್ ಪೆರಾಬೆ. ಫುಲ್ ಗ್ರಿಪ್ ಮಾದರಿಯ ಹಾಗೂ ಸಿಂಗಲ್ ಗ್ರಿಪ್ ಮಾದರಿಯ ಪಂದ್ಯಾಕೂಟವನ್ನು 2019ರಲ್ಲಿ ಹಮ್ಮಿಕೊಂಡಂತಹ ಒಂದು ದೊಡ್ಡ ಸಂಘಟನೆ. ಸಾಗಿ ಬರ್ತಾ ಇದೆ. ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರು. ಬಲಿಷ್ಠ ತಂಡದ ಎದುರುಗಡೆ ಇದೆ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಕೇಪು.
ಸಾಗಿ ಬರ್ತಾ ಇದೆ. ಯುವಕೇನವಾಗಿ ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರ.